ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ವಾರ ನಮ್ಮ ಜೊತೆಗಿದ್ದಾರೆ ಪ್ರತಿಭಾನ್ವಿತ ಕಲಾವಿದೆ ಶ್ರೇಷ್ಠ ಆಳ್ವ ಅವರು. ಅವರನ್ನು ಸ್ವಾಗತಿಸೋಣ. ಶ್ರೇಷ್ಠ ಆಳ್ವ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಯಿಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೆವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಶೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ್ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿಯೆಂದು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ
ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಸಣ್ಣ ವಯಸ್ಸಿನಲ್ಲೇ ಉತ್ತಮ ಸಾಧನೆ ಮಾಡಿದವರು. ನಿಮ್ಮ ಜರ್ನಿ ಎಲ್ಲಿಂದ ಶುರುವಾಗ್ತದೆ? ನಾನು ಸಂಗೀತ ಕ್ಲಾಸ್ ಜಾಯಿನ್ ಮಾಡಿದೆ. ಅಲ್ಲಿಂದ ನನಗೆ ತುಂಬ ಇಂಟ್ರೆಸ್ಟ್ ಬಂತು ಸಿಂಗಿಂಗಲ್ಲಿ. ಸುಗಮ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತ ತುಂಬ ಇಂಟ್ರೆಸ್ಟ್ ಬಂತು. ಹಾಗೆ ಈಗಿನ ಪ್ರೋಗ್ರಾಮ್ ಸಿಗ್ತಾ ಇತ್ತು. ಓಕೆ, ಈಗ ಸಹ ಕಲಿತಾ ಇದ್ದೀರಿ. ಹೌದು. ನಿಮ್ಮ ಸಂಗೀತ ಗುರುಗಳು ಯಾರು? ಸುಗಮ ಸಂಗೀತ ಮುಂಚೆ ಕಿರಣ್ ಕುಮಾರ್ ಗಾನಸಿರಿ ಅವರಿಂದ ಕಲಿತಿದ್ದೆ. ಹಾಗೆ ಶಾಸ್ತ್ರೀಯ ಸಂಗೀತ ವಿದ್ಯಾ ಈಶ್ವರಚಂದ್ರ ಮತ್ತು ರಮಾ ಪ್ರಭಾಕರ್. ನೀವು ನಿಮ್ಮ ಯಾವ ವಯಸ್ಸಿನಲ್ಲಿ ಸಂಗೀತ ಕಲಿಲಿಕ್ಕೆ ಆರಂಭ ಮಾಡಿದ್ರಿ? 3rd ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿದ್ದು. 3rd ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿ ಈಗ ಸಹ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಓಕೆ, ನಿಮಗೆ ಸಪೋರ್ಟ್ ಸಿಸ್ಟಮ್ ಯಾರು? ಎಲ್ಲ ಒಂದು ನೀವು ಕ್ಷೇತ್ರದಲ್ಲಿ ಮುಂದೆ ಇದ್ದೀರಿ, ನಿಮಗೆ ಸಪೋರ್ಟ್ ಸಿಸ್ಟಮ್ ಯಾರು? ಅಮ್ಮ ಅಪ್ಪ ಇಬ್ಬರು ಕೂಡ ಫ್ಯಾಮಿಲಿಯವರೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಸುಗಮ ಸಂಗೀತ ಹೋಗ್ತಿದ್ದೆ, ಆಗ ಅಲ್ಲಿ ಪೆನ್ಸಿಲ್ ಬಾಕ್ಸ್ ಫಿಲ್ಮಿದು ಆಡಿಷನ್ ಇತ್ತು. ಹೀಗೇನೆ ಟ್ರೈ ಮಾಡುವಂತ ಹೋದೆ, ಅಲ್ಲಿ ಸೆಲೆಕ್ಟ್ ಆದೆ. ನಿಮ್ಮ ಪೆನ್ಸಿಲ್ ಬಾಕ್ಸ್ ಸಿನಿಮಾಕ್ಕೆ ಆಡಿಷನ್ಗೆ ಹೋದ್ರಿ ಅಂತ ಹೇಳಿದ್ರಿ, ಅಲ್ಲಿ ಅನುಭವ ಹೇಗಿತ್ತು? ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಅದಕ್ಕೆ ಸ್ವಲ್ಪ ನರ್ವಸ್ ಇತ್ತು. ಮತ್ತು ಸೆಲೆಕ್ಟ್ ಆದಂತ ಹೇಳುವಾಗ ತುಂಬ ಖುಷಿ ಆಯಿತು. ನಿಮ್ಮ ಪೆನ್ಸಿಲ್ ಬಾಕ್ಸ್ ಸಿನಿಮಾ ಹೇಗಿತ್ತು? ಅದರದ್ದು ಆ್ಯಕ್ಟಿಂಗ್ ಎಲ್ಲ ನಿಮಗೆ ಹೇಗೆ ಅನಿಸ್ತು? ಫ್ರೆಂಡ್ಸ್ ಜೊತೆ ತುಂಬ ಶೂಟಿಂಗ್ ಇತ್ತು. ಸ್ಕೂಲಲ್ಲೇ ಜಾಸ್ತಿ ಶೂಟಿಂಗ್ ಇದ್ದದು. ಫ್ರೆಂಡ್ಸ್ ಜೊತೆ ಡ್ಯಾನ್ಸ್, ತುಂಬ ಪ್ಲೇಸಸ್ ವಿಸಿಟ್ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು. ತುಂಬ ಅಲ್ಲ ನೀವು ಪೆನ್ಸಿಲ್ ಬಾಕ್ಸಲ್ಲಿ ಫ್ರೆಂಡ್ಸ್ ಅಂತ ಹೇಳಿದ್ರಿ, ಎಲ್ಲ ನಿಮ್ಮ ಫ್ರೆಂಡ್ಸೇ ಇದ್ರಾ? ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಸೇರಿ ಮಾಡಿದಂಥ ಸಿನಿಮಾವಾ? ಹೌದು, ಬೇರೆಯವರು ಸಹ ಇದ್ದರು. ಅವರೊಟ್ಟಿಗೆ ಮಿಂಗಲ್ ಆಗಿ ಎಲ್ಲ ಫ್ರೆಂಡ್ಸ್ ಆದರು. ನೀವು ಈಗ ಯಾವ ಸ್ಕೂಲಿಗೆ ಹೋಗ್ತಾ ಇದ್ದೀರಿ? ಎಂತ ಕಲಿತಾ ಇದ್ದೀರಿ ಈಗ? 10th ಸ್ಟ್ಯಾಂಡರ್ಡ್ ಅಂಬಿಕಾ ವಿದ್ಯಾಲಯ. 10th CBSE. ಹೌದು. SSLC ಪಬ್ಲಿಕ್ ಎಕ್ಸಾಮ್. ಇನ್ನು ಓದು ಜೊತೆಗೆ ಸಂಗೀತ ಕೂಡ. ಹೌದು. ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ. ಆಡುವ ನೀಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವ ನೀಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮತ್ತಲೆ ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ. ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಬೆಲ್ಲಲು ಬಂದ ಮುದುಕಿ ಎಣ್ಣೆ ನೆಲ್ಲು ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿಯ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿಯ ನುಂಗಿ, ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯೋ ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ. ಗುಡ್ಡ ಗವಿಯನ್ನು ನುಂಗಿ ಕವಿಯೂ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಕವಿಯೂ ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ
ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ 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 ಕೋಡಗನ ಕೋಳಿ ನುಂಗಿತ್ತ. ಇಲ್ಲಿ ಪ್ರೋಗ್ರಾಮ್ ಎಲ್ಲ ಹೇಗೆ ಕೊಡ್ತಾ ಇದ್ರಿ? ನೀವು ಸಂಗೀತದ ಪ್ರೋಗ್ರಾಮ್ಗೆ ಹೋಗ್ತೀರಾ ಅಂತ ಹೇಳಿದರೆ ಹೇಗೆ ಪ್ರೋಗ್ರಾಮ್ ಕೊಡ್ತೀರಾ? ಆರ್ಕೆಸ್ಟ್ರಾ ಇರ್ಬೋದು, ಸುಗಮ ಸಂಗೀತ ಇರಬಹುದು. ಆರ್ಕೆಸ್ಟ್ರಾ ನಾವು ಸ್ವರ ತ್ರಿವೇಣಿ ಇದ್ದೇವೆ, ನಾವು ಎಲ್ಲರೂ ಒಟ್ಟಿಗೆ ಕೊಡೋದು. ಹಾಗೆ ನಮಗೆ ಸಪೋರ್ಟಿಗಿದ್ದಾರೆ ಕಿಶೋರಣ್ಣ, ಸಂಸ್ಕೃತ ಸಿರಿ, ಹಾಗೆಯೇ ವಿಜಯ ಮಾಮ, ವಿಜಯ್ ಕುಮಾರ್ ಜೈನ್, ಆಮಂತ್ರಣ, ಹಾಗೆಯೇ ಎಲ್ಲ ಪರಿವಾರದ ಸದಸ್ಯರು ಎಲ್ಲ ಸಪೋರ್ಟ್. ನೀವು ಆರ್ಕೆಸ್ಟ್ರಾಗೆ ಹೋಗ್ತೀರಾ ಅಂತ ಹೇಳಿದ್ರಿ, ಯಾವ್ಯಾವ ತಂಡದ ಮೂಲಕ ಹೋಗಿದ್ರಿ ಆರ್ಕೆಸ್ಟ್ರಾಕ್ಕೆ? ತುಂಬ ಹೋಗಿದ್ದೀನಿ. ಯಾವ್ಯಾವ ತಂಡ ಹೆಸರು ಹೇಳ್ಬೋದಾ? ಸಂಸ್ಕೃತ ಸಿರಿ, ಆಮಂತ್ರಣ, ಸ್ವರ ತ್ರಿವೇಣಿ, ಸೃಷ್ಟಿಕಲಾ, ಸುಮಾರು. ನಿಮ್ಮ ಹುಟ್ಟೂರು ಯಾವುದು? ನೀವು ಸಂಗೀತ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದರೆ ಅಲ್ಲಿ ಯಾವ ರೀತಿ ನಿಮಗೆ ಸಪೋರ್ಟ್ ಉಂಟು? ಪುತ್ತೂರು. ನನ್ನ ಊರಿನವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಮಠದ ಬೆಟ್ಟು ಅಲ್ಲಿ ತುಂಬ ಸಮ್ಮಾನಗಳೆಲ್ಲ ಮಾಡಿ. ನಿಮ್ಮ ಬರ್ತ್ ಪ್ಲೇಸೇ ಮಠದ ಬೆಟ್ಟು? ಪುತ್ತೂರು. ಪುತ್ತೂರು, ಓಕೆ. ಅಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಸಂಗೀತಕ್ಕೆ. ನಮ್ಮೂರ ಜಾಣೆ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಯಾವ ಸಾಂಗನ್ನು ತುಂಬ ಇಷ್ಟಪಡ್ತೀರಾ? ಅಲ್ಲ, ನೀವು ಇಷ್ಟಪಡುವಂಥ ಗಾಯಕರು ಕೂಡ ಹೇಳ್ಬೋದು, ಗಾಯಕರ ಹೆಸರು? ಶ್ರೇಯಾ ಘೋಷಾಲ್, ಅರಿಜಿತ್ ಸಿಂಗ್, ಹಿಂದಿ ಸಾಂಗ್ಸ್ ಎಲ್ಲ ಕೇಳ್ತೇನೆ. ನೀವು ಸಿಂಗಿಂಗ್ ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ಕಲೀಲಿಕ್ಕೆ ಇಷ್ಟಪಡ್ತೀರಾ? ಸಿಂಗಿಂಗ್ ಬಿಟ್ಟು ಬೇರೆ? ನಿರೂಪಣೆ ಎಲ್ಲ ಮಾಡ್ತಿರ್ತೀನಿ. ನೀವೆಂತ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೀರಾ? ಇಲ್ಲ. ಇಲ್ವಾ? ಡ್ರಾಯಿಂಗ್ ಮಾಡಲಿಕ್ಕೆ ಇಷ್ಟ ಹಾಗಾದರೆ? ನೀವು ಎಂತ ಡ್ರಾಯಿಂಗನ್ನು ಹಾಬಿ ಹಾಗೆ ಮಾಡ್ಕೊಳ್ಳೋದು? ಓಕೆ. ಮನೆಯಲ್ಲೆಲ್ಲ ಚಿತ್ರ ಬಿಡಿಸ್ತೀರಿ? ಓಕೆ. ನಿಮಗೆ ಪುಸ್ತಕ ಓದುವಂತಹದ್ದು ಹವ್ಯಾಸ ಉಂಟಾ? ಒಳ್ಳೆ. ಬಂಡಲ್ ಬಡಾಯಿ ಮದೇವಾ ಬಿಡುವನು ಕಮ್ಮೆಲ್ದ ರೈಲ್ ಮಹರವ ಬಂಡಲ್ ಬಡಾಯಿ ಮದೇವಾ ಬಿಡುವನು ಕಮ್ಮೆಲ್ದ ರೈಲ್ ಮಹರವ ಎಮ್ಮೆರಿಕಾಗವನು ಹೋಗಿದ್ದಂತೆ ಅಲ್ಲಿ ಎಮ್ಮೆನು ಹಾಡ್ತೈತಂತೆ ಒಟ್ನಲ್ಲಿ ಅವನೊಬ್ಬ ಸುಳ್ಳಿನ ಕಂತೆ ಬಂಡಲ್ ಬಡಾಯಿ ಮದೇವಾ ಬಿಡುವನು ಕಮ್ಮೆಲ್ದ ರೈಲ್ ಮಹರವ ಹೇಳುವುದು ಸಿಂಗಪೂರು, ಹೋಗುವುದು ಕುನ್ನಪೂರು. ಹೇಳುವುದು ಸಿಂಗಪೂರು, ಹೋಗುವುದು ಕುನ್ನಪೂರು. ಕುಡಿಯೋದು ಸರ್ವಸನಿ ಮದೇವ, ಆದ್ರೆ ಹೇಳೋದು ವಿಸ್ಕಿ ಬ್ರ್ಯಾಂಡಿ. ಬಂಡಲ್ ಬಡಾಯಿ ಮದೇವ ಬಿಡುವನು ಕಮ್ಮೆಲ್ದ ರೈಲ್ ಮಹರವ ಬರೀ ಬಂಡಲ್ ಕಣೋ ನಮ್ಮ ಮದೇವ, ಬರೀ ಕಿಂಡಲ್ ಕಣೋ ನಮ್ಮ ಮದೇವ. ಬರೀ ಗೋಳು ಕಣೋ ನಮ್ಮ ದೇವ, ಬರೀ ಗೋಳು ಕಣೋ ನಮ್ಮ ಮದೇವ. ಮಲಗುವುದು ಬಸ್ ಸ್ಟ್ಯಾಂಡ್, ಹೇಳುವುದು ವೆಸ್ಟ್ ಸ್ಟ್ಯಾಂಡ್.
ಒಟ್ನಲ್ಲಿ ಅವನೊಬ್ಬ ಸುಳ್ಳಿನ ಕಂತೆ, ಬಂಡಲ್ ಬಡಾಯಿ ಮದೇವ, ಬಿಡುವನು ಕಮ್ಮಿಲ್ದರೆಲ್ಲುವ ಹರವ. ಬಂಡಲ್ ಬಡಾಯಿ ಮದೇವ, ಬಿಡುವನು ಕಮ್ಮಿಲ್ದರೆಲ್ಲುವ ಹರವ. ವಹರವ ವಹರವ. ನೀವು ಇಷ್ಟು ಹಾಡು ಹೇಳಿದ್ರಿ, ನೀವು ತುಂಬ ಇಷ್ಟಪಟ್ಟು ಹೇಳುವಂಥ ಹಾಡು ಯಾವುದು? ತುಂಬ ತುಂಬ ಇಷ್ಟ ನಿಮಗೆ ಆ ಹಾಡು ಹೇಗಂದ್ರೆ ಅದನ್ನು ಮತ್ತೆ ಮತ್ತೆ ಹಾಡಬೇಕಂತ ಆಗ್ತದೆ. ಯಾವ ಹಾಡು ಇಷ್ಟ? ಮಳೆ ನಿಂತು ಹೋದ. ಅಲ್ವಾ ಅವರೇ, ನೀವು ಈಗ ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಸ್ಕೂಲಿಂದ ಹೇಗೆ ನಿಮಗೆ ಸಪೋರ್ಟ್ ಬರ್ತದೆ? ಸ್ಕೂಲಿಂದ ತುಂಬ ಸಪೋರ್ಟ್ ಇದೆ. ನಮ್ಮ ಎಲ್ಲ ಟೀಚರ್ಸ್ನವರು ವೀಡಿಯೋಸ್ ನೋಡ್ತಾರೆ, ಮತ್ತು ಅಪೋರ್ಚುನಿಟೀಸ್ ಕೊಡ್ತಾರೆ. ಅಂತಂದರೆ ಫಂಕ್ಷನ್ ಇದ್ದರೆ ಹಾಡಲಿಕ್ಕೆ ಅಪೋರ್ಚುನಿಟಿ ಇರ್ತದೆ. ಹಾಗೆ ನೀವು ಪುತ್ತೂರು ಅಂತ ಹೇಳಿದ್ರಿ, ಪುತ್ತೂರಲ್ಲಿ ನೀವು ಯಾವ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀರಿ ಮತ್ತು ಯಾವ ದೇವಸ್ಥಾನದಲ್ಲಿ ನೀವು ಹಾಡು ಹೇಳಲಿಕ್ಕೆ ಇದುವರೆಗೂ ಚಾನ್ಸ್ ಸಿಕ್ಕಿದ? ಮಹಾಲಿಂಗೇಶ್ವರ ದೇವಸ್ಥಾನ ಹಾಡಿದ್ದೀರಿ. ಹಾಗೆಯೇ ಮಠಂತ ಬೆಟ್ಟಲ್ಲಿ ಮಹಿಷಮರ್ದಿನಿ ದೇವಸ್ಥಾನ. ಅಲ್ಲಿ ನಾವು 3 ಜನ ನಮ್ಮ ತಂಡದ ಸ್ವರ ತ್ರಿವೇಣಿ 3 ಜನ ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಹಾಡಿದ್ದೀರಿ. ಹೌದು. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? 4. ನನ್ನ ಅಣ್ಣ, ಅಮ್ಮ, ಅಪ್ಪ, ನಾನು. ಓಕೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿಮಗೆ. ಓಕೆ, ನೀವು ಯಾವುದಾದ್ರು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗಿದ್ರಾ? ಅಲ್ಲಿ ಅನುಭವ ಹೇಗಿತ್ತು? ಸುಮಾರು ನರ್ವಸ್ ಆಗ್ತಿತ್ತು. ತುಂಬ ಕಾಂಪಿಟೇಟಿವ್ಸ್ ಇರ್ತಾರೆ. ವಿನ್ ಆಗ್ಬೋದಾ ಇಲ್ವಾ ಎಲ್ಲ ತಿರುಗುತ್ತಾ ಇರ್ತದೆ ಮಂಡೆಯಲ್ಲಿ. ಖುಷಿ ಆಗ್ತದೆ. ಅಪೋರ್ಚುನಿಟಿ ಸಿಕ್ಕೋದು ಒಳ್ಳೆಯದು. ನೀವು ಇಷ್ಟುವರೆಗೆ ಯಾವುದೆಲ್ಲ ಕಾಂಪಿಟೇಷನ್ಗೆ ಹೋಗಿದ್ರಿ, ಹೆಸರು ಹೇಳ್ಬೋದಾ? ಅಭಿಮತ ಕಾಂಪಿಟೇಷನ್ ಅಂತ ಸಿಂಗಿಂಗ್. ಹಾಂ, ಶ್ರೇಷ್ಠ ಅವರೇ, ನೀವು ಬಹಳಷ್ಟು ಹಾಡು ಹೇಳಿದ್ರಂತ ಹೇಳಿದ್ರಿ. ನಿಮಗೆ ಯೂಟ್ಯೂಬ್ ಚಾನಲ್ ಇದೆಯಾ? ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರು ಹಾಡನ್ನು ಹಾಡಿದ್ರಾ? ಹೌದು, ಸುಮಾರು ಹಾಡಿದ್ದೀನಿ. ಆಲ್ಬಮ್ ಸಾಂಗ್ ನಮಸ್ತೆ ಟೀಚರ್ ನನ್ನ ಫಸ್ಟ್ ಆಲ್ಬಮ್ ಸಾಂಗ್. ಅದು ಪೆನ್ಸಿಲ್ ಬಾಕ್ಸ್ ಚಿತ್ರದ ಡೈರೆಕ್ಟ್ ಮಾಡಿರೋದು, ಹಾಗೆ ಬರೆದಿರೋದು ರಜಾಕ್ ಪುತ್ತೂರಲ್ಲಿ. ಅವರದ್ದೇ ಡೈರೆಕ್ಷನಲ್ಲಿ ನಾನು ವಿಡಿಯೋ ಸಾಂಗ್ ಮಾಡಿದ್ದೀನಿ. ಬರ್ದತ್ ಸಾವರಿ. ಹಾಗೆಯೇ ಮ್ಯೂಸಿಕ್ ಪೆನ್ಸಿಲ್ ಬಾಕ್ಸ್ನ ಮ್ಯೂಸಿಕ್ ಅವರು ಜಯ ಕಾರ್ತಿ ಅಂತ. ಇದುವರೆಗೆ ಯಾವುದಾದ್ರೂ ದೇವರ ಆಲ್ಬಮನ್ನು ಹಾಡಿದ್ದೀರಾ? ಆಲ್ಬಮ್ ಸಾಂಗನ್ನು ಕವರ್, ಬೇರೆ ಸಾಂಗನ್ನು ಕವರ್ ಮಾಡಿದ್ದೇವೆ ನಾವು. ಅಂದರೆ ಬೇರೆ ಸಾಂಗ್ ಹಾಡಿದವರದ್ದು ನಾವು ಮಾಡಿದ್ದೀರಿ ಈ ಸಾಂಗ್. ನೀವು ಸ್ಕೂಲಲ್ಲಿ SSLC ಕಲಿತಾ ಇದ್ದೀರಾ ಅಂತ ಹೇಳಿದಿರಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್ ಅಪೇಕ್ಷಾ ಪೈ. ಎಲ್ಲ ಫ್ರೆಂಡ್ಸ್. ಅವರೇನಾದರೂ ಹಾಡ್ತಾರಾ? ಹೌದು. ಹೌದು, ಇಬ್ಬರು ಸಿಂಗರ್ ಫ್ರೆಂಡೇ ನಿಮ್ಮದು ಕೂಡ. ಓಕೆ, ನಿಮ್ಮನ್ನು ಬಿಟ್ಟು ಬೇರೆ ಹಾಡುವವರು ಯಾರಿದ್ದಾರೆ? ಯಾರಿಲ್ಲ, ನೀವೊಬ್ಬರೇ. ಮನೆಯಲ್ಲಿ ಹಾಗಾದರೆ ನಿಮಗೆ ಸಪೋರ್ಟ್ ಮಾಡ್ತಾರೆ? ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಹಾಡ್ತಾರಾ? ಇಲ್ಲ. ಹಾಗಾದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಸಿಂಗರ್ ಅಂತ ಆಯಿತು. ಫ್ಯಾಮಿಲಿಯಲ್ಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ನನ್ನ ವೀಡಿಯೋಸ್ ಅದನ್ನೆಲ್ಲ ನೋಡಿ ಶೇರ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕಮೆಂಟ್ಸ್ ಕೊಡ್ತಾರೆ. ನಿಮಗೆ ಮುಂದೆ ಏನಾಗಬೇಕಂತ ಆಸೆ ಉಂಟು? ಒಳ್ಳೆ ಸಿಂಗರ್, ಹಾಗೆಯೇ ಸ್ಟಡಿಯಲ್ಲಿ ಏನು ಮಾಡಬೇಕಂತ? ಅಂದರೆ ನಿಮ್ಮದು ಜಾಬ್ ಆರ್ಕಿಟೆಕ್ಟ್ ಜೊತೆ ಸಿಂಗಿಂಗ್. ಅದು ನೀವು ಅದೇ ಸ್ಟ್ರೀಮನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನನಗೆ ಡಿಸೈನಿಂಗ್ ಎಲ್ಲ ತುಂಬ ಇಷ್ಟ. ಡ್ರಾಯಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಬಂತು. ಇಂಟೀರಿಯರ್ ಡಿಸೈನಿಂಗ್ ಅದೆಲ್ಲ ತುಂಬ ಇಷ್ಟ. ಹಾಗೆ ಪುತ್ತೂರಲ್ಲಿ ತುಂಬ ಜನ ಫಿಲ್ಮ್ ಆ್ಯಕ್ಟ್ರಸ್ ಇದ್ದಾರೆ. ಅಂದರೆ ಅನುಷ್ಕಾ ಶೆಟ್ಟಿ ಆಗಿರ್ಬೋದು, ವಿನೋದ್ ಆಳ್ವಾ ಆಗಿರ್ಬೋದು. ನಿಮಗೂ ಏನಾದರೂ ಆಸೆ ಉಂಟಾ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಬೇಕು ಅಂತ? ಚಾನ್ಸ್ ಸಿಕ್ಕಿದ್ರೆ ಆಫ್ಕೋರ್ಸ್ ಹೋಗ್ಬೋದು. ಎಂತ ಸಿಂಗರ್ ಆಗಿಯಾ ಆ್ಯಕ್ಟ್ರೆಸ್ ಆಗಿಯಾ? ಸಿಂಗರ್. ನೀವು ಯಾವ ಫಿಲ್ಮ್ ಆ್ಯಕ್ಟರನ್ನು ತುಂಬ ಇಷ್ಟಪಡ್ತೀರಾ? ಶಾರುಖ್ ಖಾನ್. ಓಕೆ, ಶಾರುಖ್ ಖಾನ್ ಅದು ಎಲ್ಲ ಮೂವಿ ನೋಡಿದ್ದೀರಾ ಹಾಗಾದರೆ? ಶಾರುಖ್ ಖಾನ್ ಅದು ಯಾವ ಮೂವಿಯ ಸಾಂಗ್ ನಿಮಗೆ ತುಂಬ ಇಷ್ಟ? ಓಂ ಶಾಂತಿ. ಹಿಂದಿ ಮೂವಿ ಮಾತ್ರವಾ? ಕನ್ನಡ ಮೂವಿ ಎಲ್ಲ ನೋಡಲ್ವಾ? ಕಮ್ಮಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇಷ್ಟ? ಯಶ್ ಇಷ್ಟ. ಹಾಗಾದ್ರೆ ನೀವು ಶಾರುಖ್ ಖಾನ್ ಇಷ್ಟ ಅಂತ ಹೇಳಿದ್ರಿ. ಶಾರುಖ್ ಖಾನ್ ಮೂವಿಯದು ಯಾವುದಾದ್ರು 2 ಲೈನ್ ಸಾಂಗ್ ಆಡ್ಬೋದಾ? ಓಂ ಶಾಂತಿ ಇದು. ಓಕೆ. मैं अगर कहूँ तुम साहसी, कायनात में नहीं है कहीं, तारीफ ये भी तो सच है कुछ भी नहीं.
ಓಕೆ, ಬಹಳ ಚಂದ ಮಾಡಿ ಹಾಡಿದ್ರಿ. ಶ್ರೇಷ್ಠ ಆಳ್ವ ಅವರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ರಿ. ನಿಮ್ಮ ನೆನಪುಗಳನ್ನು ನೀವು ಹಂಚಿಕೊಂಡ್ರಿ. ನಿಮ್ಮ ಪ್ರೀತಿಯ ಶಾರುಖ್ ಖಾನ್ ಅವರ ಹಾಡನ್ನು ಕೂಡ ಹಾಡಿದ್ರಿ. ನಿಮ್ಮ ಮಧ್ಯದಲ್ಲಿ ನಿಮ್ಮ ಹಾಡುಗಳನ್ನು ಕೂಡ ಕೇಳ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ವೀಕ್ಷಕರ ಪರವಾಗಿ ಮತ್ತು ಸ್ಪಂದನ ಟಿವಿಯ ಪರವಾಗಿ ಧನ್ಯವಾದಗಳು. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ವೀಕ್ಷಕರು ಮತ್ತು ಸ್ಪಂದನ ಟಿವಿಯಿಂದ ಕಡೆಯಿಂದ ಹಾರೈಸ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರ ಜಾಣೆ. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.